ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕೂಡಲೇ ಆಗಬೇಕಾದ ಕಾರ್ಯ. ಅನೇಕ ಸಬೂಬುಗಳನ್ನು ಮುಂದಿಟ್ಟುಕೊಂಡು ತೀರ್ಮಾನಕ್ಕೆ ತಡೆ ಹಿಡಿದಿದ್ದಾರೆ. ಆದರೆ ಹಾಗಾಗಬಾರದು. ಗೋವುಗಳು ಭಾರತದ ಭೂಮಿಯಲ್ಲಿ ಪೂಜನೀಯ. ಹೀಗಾಗಿ ಅವುಗಳ ಉಳಿವಿಕೆಗೆ ಸರ್ಕಾರ ಬಲವಾದ ಕ್ರಮ ತೆಗೆದುಕೊಳ್ಳಬೇಕು ಎಂದು ಮಂಗಳೂರಿನಲ್ಲಿ ಉಡುಪಿ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ಸ್ವಾಮೀಜಿ ಹೇಳಿದರು. ಅವರು ಅಯೋಧ್ಯೆ ಶ್ರೀರಾಮ ಮಂದಿರ ನಿಧಿ ಸಮರ್ಪಣಾ ಅಭಿಯಾನಕ್ಕೆ ಆಗಮಿಸಿದ್ದ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದರು. ಪತ್ರಿಕೆಗಳಲ್ಲಿ ಲವ್ ಜಿಹಾದ್ ಸಂಬಂಧ ಮಹಿಳೆಯರೇ ಹುಷಾರ್ ಎಂಬ ಎಚ್ಚರಿಕೆಯನ್ನ ನೀಡಲಾಗಿದೆ. ಇವತ್ತು ಅಧಿಕ ಸಂಖ್ಯೆಯಲ್ಲಿ ಮಹಿಳೆಯರು ವಂಚನೆಗೆ ಒಳಗಾಗ್ತಿದ್ದಾರೆ. ದೈಹಿಕವಾಗಿ ಆರ್ಥಿಕವಾಗಿ ಶೋಷಣೆಗೆ ಒಳಗಾಗ್ತಿದ್ದಾರೆ. ಸರ್ಕಾರ ಇದರ ಕುರಿತಾಗಿ ಅನೇಕ ರಾಜ್ಯಗಳ ಕಾನೂನಿನಂತೆ ತಡೆಯುವ ಕೆಲಸ ಮಾಡಬೇಕು. ಅದಕ್ಕೆ ಬೇಕಾಗಿರುವ ಬಲವಾದ ಕಾನೂನು ರಚನೆಗೆ ಆಗ್ರಹಿಸುತ್ತೇನೆ ಎಂದು ಹೇಳಿದರು. ಇಂತಹ ಒಂದು ಎಚ್ಚರಿಕೆಯನ್ನು ಪತ್ರಿಕೆ ನೀಡಿದೆ. ಮಹಿಳೆಯರೇ ಹುಷಾರ್, ಮಹಿಳೆಯರೇ ಹುಷಾರ್. ಇವತ್ತು ಅಧಿಕ ಸಂಖ್ಯೆಯಲ್ಲಿ ಪುರುಷರಿಗಿಂತಲೂ ಕೂಡ ಮಹಿಳೆಯರು ವಂಚನೆಗೊಳಗಾಗ್ತಾ ಇದ್ದಾರೆ. ದೈಹಿಕವಾಗಿ ಶೋಷಣೆಗೊಳಗಾಗ್ತಾ ಇದ್ದಾರೆ, ಆರ್ಥಿಕವಾಗಿ ಶೋಷಣೆಗೊಳಗಾಗ್ತಾ ಇದ್ದಾರೆ, ಮೋಸಕ್ಕೊಳಗಾಗ್ತಾ ಇದ್ದಾರೆ. ಎಚ್ಚರಿಕೆ ಅನ್ನತಕ್ಕಂತಹ ಒಂದು ಎಚ್ಚರಿಕೆಯನ್ನು ಇವತ್ತಿನ ಪತ್ರಿಕೆಯಲ್ಲಿ ನಾವು ನೋಡಿದ್ದೇವೆ. ಬೆಳಿಗ್ಗೆ ಪತ್ರಿಕೆ ಅದರ ಕೆಲಸವನ್ನು ಅವಳು ಮಾಡ್ತಾ ಇದೆ. ಜೊತೆಗೆ ಸರ್ಕಾರ ಇದರ ಕುರಿತಾಗಿ ಅನೇಕ ರಾಜ್ಯಗಳು ಕೈಗೊಂಡಿರತಕ್ಕಂತಹ ಬಲವಾದ ಕಾನೂನಿನಂತೆ ಅದನ್ನು ಕಾನೂನಿನ ಮೂಲಕ ತಡೆಯಬೇಕು. ಅದಕ್ಕೆ ಬೇಕಾಗಿರತಕ್ಕಂತಹ ಕಾನೂನುಗಳನ್ನು, ಬಲವಾದ ಕಾನೂನುಗಳನ್ನು ಕೂಡಲೇ ರಚಿಸಬೇಕು ಅಂತ ಹೇಳಿಕೊಂಡು ಸರ್ಕಾರ